ಈಗಾಗಲೇ ಮಾಣಿಲ ಪೀಠಾಧಿಪತಿಗಳಾದ ಮೋಹನ್ ದಾಸ್ ಸ್ವಾಮೀಜಿಯವರು ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶೀರ್ವಾದ ನೀಡ್ತಾ ಇದ್ದಾರೆ. ದೇವಳದ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮಾನ್ಯ ಶಾಸಕರಾದಂಥ ವೇದವ್ಯಾಸ ಕಾಮತರು ಭವ್ಯವಾದ ಮೆರವಣಿಗೆಯ ಮುಖ್ಯಸ್ಥರಾಗಿ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ಗಳು ಕೂಡ ಶಕೀಲಾ ಕಾವ ಮತ್ತು ಮನೋಹರ್ ಶೆಟ್ಟಿಯವರು ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಈ ಭವ್ಯವಾದ ಮೆರವಣಿಗೆ ಇಲ್ಲಿಂದ ಪ್ರಾರಂಭವಾಗಿ ಕದರಿ ಮಲ್ಲಿಕಟ್ಟೆಯ ಮೂಲಕ ನಂತೂರಿನಿಂದ ಶ್ರೀ ಯೋಗೇಶ್ವರ ಮಠವನ್ನು ತೆರಳಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಬೆಳೆದಂತಹ ನಮ್ಮ ಸುತ್ತಮುತ್ತಲು ಸಿಕ್ಕಿದಂತಹ ಜನರು, ಸೇವಾರ್ಥಿಗಳು, ದರ್ಶನಾರ್ಥಿಗಳು ನೀಡಿದಂತಹ ಹಲವಾರು ವಸ್ತುಗಳ ಸಂಗ್ರಹ ಮಾಡಿ ವಾಹನಗಳು ಇಲ್ಲಿಗೆ ಸಾಲು ಸಾಲಾಗಿ ಬರ್ತಾ ಇದೆ. ಅವುಗಳನ್ನೆಲ್ಲ ನಾವು ಭವ್ಯವಾದ ಮೆರವಣಿಗೆಯಲ್ಲಿ ಜೋಡಿಸಿಕೊಂಡು ಈ ಶೋಭಾಯಾತ್ರೆ ಕದಿರಿ ಶ್ರೀ ಮಂಜುನಾಥ ದೇವರ ಪದತಳದಿಂದ ಪ್ರಾರಂಭವಾಗಲಿಕ್ಕಿದೆ. ಉತ್ಸವದ ಪೂರ್ವಭಾವಿಯಾಗಿ ನಾವು ಇವತ್ತು ಹೊರೆಕಾಣಿಕೆ ಮೆರವಣಿಗೆ ಕದಿರಿ ಮಂಜುನಾಥ ದೇವಸ್ಥಾನದಿಂದ ಹೊರಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಸಮಾಜ ಬಾಂಧವರು ಮತ್ತು ಊರಿನ ಎಲ್ಲರೂ ಸೇರಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಮತ್ತು ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ರವರ ಮುಂದಾಳತ್ವದಲ್ಲಿ ಹಸಿರು ಹೊರೆಕಾಣಿಕೆಯ ಒಂದು ಭವ್ಯ ಶೋಭಾಯಾತ್ರೆ ಮಾಡಬೇಕನ್ನೋ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಹಸಿರು ಹೊರೆಕಾಣಿಕೆಯ ಉದ್ಘಾಟನೆಯನ್ನು ಪರಮ ಪೂಜ್ಯ ಪರಮಹಂಸ ಶ್ರೀ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರು ಈ ಹೊರೆಕಾಣಿಕೆಯ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ, ಮಠದ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅವರನ್ನು ನಮ್ಮ ಸಮಿತಿಯವರು ಬಂದು ಗೌರವಿಸಬೇಕಾಗಿ ವಿನಂತಿ. ಜನರು ಮತ್ತು ಶಾಸಕರಿಗೆ ಹತ್ತಿರವಾದಂತಹ ಒಂದು ಸಂಬಂಧ. ರಾಜಕೀಯ ಪ್ರವೇಶ ಮಾಡುವಾಗ ಕಾಲಭೈರವನಲ್ಲಿ ಹೋಗಿ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದು ಆ ಕಾಲಭೈರವನಿಗೆ ಊಟು ಪೂಜೆಯನ್ನು ಸಲ್ಲಿಸಿ ನಾಮಿನೇಷನ್ ಹಾಕಿದವರು. ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮೊಟ್ಟಿಗೆ ಇದ್ದು ಸಹಕರಿಸುವ ನಮ್ಮೆಲ್ಲರ ಆತ್ಮೀಯರಾಗಿದ್ದಂಥ ವೇದವ್ಯಾಸ ಕಾಮತರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕದ್ರಿ ದೇವಸ್ಥಾನದ ಅರ್ಚಕರು, ನಮ್ಮೆಲ್ಲರೂ ಮಾರ್ಗದರ್ಶಕರಾದಂಥ ಕೃಷ್ಣ ಅಡಿಗ ಅವರನ್ನು ಆತ್ಮೀಯವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ವಾರ್ಡಿನ ಜನಪ್ರಿಯ ಕಾರ್ಪೊರೇಟರು, ಮಂಗಳೂರು ಮಹಾನಗರ ಪಾಲಿಕೆಯ ಪಟ್ಟಣ ಮತ್ತು ನಗರ ಯೋಜನೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾಗಿದ್ದಂಥ ಶಕೀಲಾ ಕಾವ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಭೈರವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮೊಟ್ಟಿಗಿಟ್ಟು ಸಹಕರಿಸಿದವರು ಮನೋಹರ್ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಕಾಲಭೈರವ ದೇವಸ್ಥಾನದ ಉಪಾಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷರು, ಕದಿರಿ ದೇವಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮನೋಹರ್ ಸ್ವರ್ಣ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಬಂದಿರತಕ್ಕಂಥ ಎಲ್ಲ ಹಿಂದೂ ಸಮಾಜದ ಮುಖಂಡರಿಗೆ, ಜೋಗಿ ಸಮಾಜದ ಮುಖಂಡರಿಗೆ ಹಾಗೂ ಮಹಿಳಾ ಘಟಕದ ಎಲ್ಲ ಸದಸ್ಯರಿಗೆ, ಬಂದಿರತಕ್ಕಂಥ ಎಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾಳೆ ಮತ್ತು ನಾಳ್ದು ನಡೆಯುವಂತಹ ಬ್ರಹ್ಮಕಲಶೋತ್ಸವಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಪರಮ ಪೂಜ್ಯ ಮಾಧ್ಯಮದ ಮಿತ್ರರಿಗೂ ಸ್ವಾಗತಿಸುತ್ತಾ 3, 4, 5, 6 3 ದಿವಸ ನಡೆಯುವಂತಹ ಬ್ರಹ್ಮಕಲಶೋತ್ಸವದ ಎಲ್ಲ ಕೆಲಸಕಾರಿಗೆ ಮಾಧ್ಯಮದ ಮಿತ್ರರು ಪೂರ್ಣ ರೀತಿಯ ಸಹಕಾರವನ್ನು ಕೊಡಬೇಕಂತ ಕೋರುತ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡುತ್ತಾ ಮುಂದೆ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ವಿಶ್ವಕ್ಕೆ ವಿಶ್ವಮಾನ್ಯವಾಗಿರತಕ್ಕಂಥ ಮಂಜುನಾಥ ಸ್ವಾಮಿಯ, ಕದ್ರಿ ಮಂಜುನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಇರತಕ್ಕಂಥ, ಅದೇ ರೀತಿ ಜೋಗಿ ಮಠದ ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿ ನಡೆಯತಕ್ಕಂಥ ಬ್ರಹ್ಮಕಲಶೋತ್ಸವದ ಈ ಉತ್ಸವದ ಈ ಪ್ರಥಮ ದಿವಸದ ಈ ಕಾರ್ಯಕ್ರಮದ ಹೊರೆಕಾಣಿಕೆ ಮೆರವಣಿಗೆ ಸಂದರ್ಭದಲ್ಲಿ
ಇಡೀ ಹಿಂದೂ ಸಮಾಜ ಇವತ್ತು ಧ್ವಜೆಯಲ್ಲಿ ಜೋಗಿ ಸಮಾಜ ಇಡೀ ಸಮಾಜದ ಹಿಂದೂ ಸಮಾಜದ ಪ್ರತಿಯೊಂದು ಸಮುದಾಯವನ್ನು ಪ್ರೀತಿಸತಕ್ಕಂಥ ಒಂದು ಸಮುದಾಯದ ಕೀರ್ತಿ ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಜೋಗಿ ಸಮುದಾಯ ನಾಥಪಂಥದ ಜೊತೆಯಲ್ಲಿದೆ. ಮಚೇಂದ್ರನಾಥ್ ಗೋರಖನಾಥರ ಇತಿಹಾಸವನ್ನು ಪುನರವಲೋಕನ ಮಾಡತಕ್ಕಂಥ ಒಂದು ದೊಡ್ಡ ಅವಕಾಶ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕಾಳಭೈರವೇಶ್ವರನ ಸನ್ನಿಧಾನದಲ್ಲಿ ನಡೆಯತಕ್ಕಂಥ ಬ್ರಹ್ಮಕಲಶೋತ್ಸವದಿಂದಾಗಿ ವಿಶೇಷವಾಗಿ ಮಠದ ವರ್ಚಸ್ಸು ಮತ್ತು ತೇಜಸ್ಸಿನ ಪ್ರಭಾವ ಎಷ್ಟಿದೆ ಅನ್ನೋದನ್ನು ತೋರಿಸುವಂಥ ಒಂದು ಸುಯೋಗವನ್ನು ಆ ಭಗವಂತ ಕಾಳಭೈರವೇಶ್ವರ ಇಡೀ ಹಿಂದೂ ಸಮಾಜಕ್ಕೆ ಅನುಗ್ರಹಿಸಿದ್ದಾನೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಜೋಗಿ ಸಮಾಜ ಒಂದು ಪ್ರತಿಷ್ಠಿತ ಸಮುದಾಯ, ಎಲ್ಲರ ಜೊತೆಯಲ್ಲಿ ಬೆರೆದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರತಿಷ್ಠಿತವಾದಂಥ ಎಲ್ಲ ಹಿಂದೂ ಸಮಾಜದೊಂದಿಗೆ ಬೆರೆತಂಥ ಒಂದು ಉತ್ಕೃಷ್ಟವಾದಂಥ ಸಮುದಾಯ ಜೋಗಿ ಪಂಥದವರು. ವಿಶೇಷವಾದಂಥ ನಾದ ಬ್ರಹ್ಮನ ಅನುಗ್ರಹ ಪಡೆದಂಥ ಒಂದು ವಿಶಿಷ್ಟವಾದಂಥ ಸಮುದಾಯ. ಅದರ ಜೊತೆಯಲ್ಲಿ ಕಲೆ, ಸಾಹಿತ್ಯ, ಸಂಗೀತ ಇದರೆಲ್ಲ ಅನಾವರಣಕ್ಕೆ ವಿಶೇಷವಾಗಿ ಈ ಜೋಗಿ ಸಮಾಜದ ಕೊಡುಗೆ ಭಾಳಷ್ಟು ಇದೆ. ಜಗದ ಒಡೆಯ ಮಂಜುನಾಥ ದೇವರಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡ್ತಾ, ಬಹಳ ಅಭೂತಪೂರ್ವವಾದಂಥ ಬಹಳ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿಕೊಂಡಿದ್ದೇವೆ. ಶ್ರೀ ಕಾಳಭೈರವ ದೇವಸ್ಥಾನದ ಸುವರ್ಣ ಕದಳಿ ಯೋಗೇಶ್ವರ ಮಠದಲ್ಲಿ ಬಹಳ ಯಶಸ್ವಿಯಾದಂಥ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಒಂದು ಶುಭ ಸಂದರ್ಭದಲ್ಲಿ, ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಬ್ರಹ್ಮಕಲಶೋತ್ಸವಕ್ಕೆ ಪೂರ್ಣ ರೀತಿಯ ತಯಾರಿ ಆಗ್ತಾ ಇವತ್ತು ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಬಹಳ ಯಶಸ್ವಿಯಾದಂಥ ಹಸಿರು ಹೊರೆಕಾಣಿಕೆಯ ಒಂದು ವಿಶೇಷವಾದಂಥ ವಾಹನದ ಜಾಥದ ಉದ್ಘಾಟನೆಯನ್ನ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಇದರ ಇವತ್ತು ಪ್ರಾರಂಭವನ್ನು ಅವರು ಮಾಡಲಿಕ್ಕಿದ್ದಾರೆ. ಸ್ವಾಮೀಜಿಯವರಿಗೆ ಸಾಷ್ಟಾಂಗ ವಂದನೆಯನ್ನ ಮಾಡ್ತಾ, ಅದೇ ರೀತಿ ಕದ್ರಿ ಕ್ಷೇತ್ರದ ಅರ್ಚಕರಿಗೆ ಕೂಡ ವಿಶೇಷವಾದಂಥ ವಂದನೆಯನ್ನ ಮಾಡ್ತಾ, ಹಿರಿಯರಾಗಿರುವಂಥ ಸುಧಾಕರ್ ರಾವ್ ಪೇಜಾವರವರೇ, ದೇವಸ್ಥಾನದ ಮುಕ್ತೇಶ್ವರ ಆಗಿರುವಂತಹ ಗೌರವಾನ್ವಿತ ಎಚ್ ಕೆ ಪುರುಷೋತ್ತಮರೇ, ಮನೋಹರ್ ಸುವರ್ಣ ಅವರೇ, ಕುಸುಮಾ ದೇವಾಡಿಗ ಅವರೇ, ಅದೇ ರೀತಿ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ಶ್ರೀಮತಿ ಶಕೀಲಾ ಕಾವಾ ಅವರೇ, ಮನೋಹರ್ ಶೆಟ್ಟಿ ಅವರೇ, ವನಿತಾ ಪ್ರಸಾದ್ ಅವರೇ, ಅದೇ ರೀತಿ ಉಪಸ್ಥಿತ ಜೋಗಿ ಸಮಾಜದ ಪ್ರಮುಖರು ಆದರಣೀಯ ಮಿತ್ರರಾಗಿರುವಂತಹ ಕಿರಣ್ ಜೋಗಿ ಅವರೇ, PhD ಮಾಡಿ ಬಹಳ ಯಶಸ್ವಿಯಾಗಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಚಂದ್ರಶೇಖರ್ ರೇ, ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸತೀಶ್ ರೇ, ಉಪಸ್ಥಿತ ಗೌರವಾನ್ವಿತ ಮಹಿಳಾ ಮಂಡಳದ ಅಧ್ಯಕ್ಷರು ಸುನಂದ ಅವರೇ, ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಅಮಿತ ಸಂಜೀವ್ ಅವರೇ ಸೇರಿದಂತ ಎಲ್ಲ ಮಹಿಳಾ ಮಂಡಳಿಯ, ಭಜನಾ ಮಂಡಳಿಯ ಪ್ರಮುಖ ಗೌರವಾನ್ವಿತ ಬಂಧುಗಳೇ, ಸೇರಿದಂತ ಎಲ್ಲ ಭಕ್ತಾಭಿಮಾನಿಗಳೇ, ಸೇರಿದಂತ ಎಲ್ಲ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ, ಉಗ್ರನದ ಜವಾಬ್ದಾರಿನ ಜೊತೆಂದು ಯಶಸ್ವಿಯಾದ ನಿರ್ವಹಣೆ ಮಂತಿನ ನಮ್ಮ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ವಿಜೇತೆಯನ್ನ ವಿನಯಂದ ಕರ್ನಾಟಕ ಪ್ರೀತಿ ದಿಂಜಿನ ಅಭಿನಂದನೆಯನ್ನು ಸಲ್ಲಿಸ ಒಂದು ನನ್ನ ದುಂಬುದ ಕಾರ್ಯಕ್ರಮವನ್ನು ಬೇಜವಾಬ್ದಾರೊಂದು ವಿನಂತಿ. ಪ್ರೀತಿಪರವಾದ ಗೌರವವನ್ನು ಶಾಲನೆಗೆ ನೀಡಬೇಕು ಅಂತ ವಿನಂತಿಸ್ತಾ ಇದೆ. ಆತ್ಮೀಯರೇ, ಮೆರವಣಿಗೆ ಇಲ್ಲಿಂದ ಪ್ರಾರಂಭವಾಗಿ ಮಲ್ಲಿಕಟ್ಟೆಯಾಗಿ ತದನಂತರ ನಂತೂರಾಗಿ ಕದ್ರಿ ಯೋಗೇಶ್ವರ ಮಠದ ತಂಗುದಾಣಕ್ಕೆ ಸೇರಲ್ಪಟ್ಟಿದೆ. ಅಲ್ಲಿ ಉಗ್ರಾಣದಲ್ಲಿ ಸಂಗ್ರಹಿಸಲ್ಪಟ್ಟು ಮುಂದಿನ
ದಿನಗಳಲ್ಲಿ ಆಗಮಿಸುತ್ತಿರುವಂತಹ ಎಲ್ಲ ಸಜ್ಜನ ಬಂಧುಗಳ ದಾಸೋಹಕ್ಕಾಗಿ ಇದನ್ನು ವಿತರಿಸಲಾಗುವುದು. ಎಲ್ಲ ಸ್ವಯಂ ಸೇವಕರು ಇದನ್ನು ಸಂಪೂರ್ಣವಾಗಿ ವಿತರಿಸುವ ಜವಾಬ್ದಾರಿಯನ್ನು ಕೂಡ ವಿವಿಧ ಸಮಿತಿಯ ಉಪಸಮಿತಿಗಳು ಜವಾಬ್ದಾರಿ ವಹಿಸಿಕೊಂಡಿದೆ. ಪ್ರಧಾನ ಅರ್ಚಕರಾದ ಕೃಷ್ಣ ಅಡಿಗರು ಒಂದೆರಡು ಮಾತುಗಳ ಮುಖೇನ ಪ್ರಾರಂಭಿಸಿಕೊಡಬೇಕು ಅಂತ ಮಂಜುನಾಥ ದೇವರೇನು ಕಾಶಿ ಕಾಳ ಭೈರವೇಶ್ವರೇನು ದುಂಬುದಿಯೊಂದು ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಪ್ರಣಾಮ ಮಲ್ತೊಂದು ರಡ್ಡು ಪಾತೆರನ್ನು ಬನಿಯರ ಇಚ್ಛೆ ಮಲ್ಪುವೆ ಎಬೋಲ ನಿಗುಲು 1,000 ಮಲ್ಲಿಗೆ ಪೂ ಪಾಟ್ನೊಂದು ಅಂಡ ಎನ್ನ ಒಂಜಿ ಈ ರಡ್ಡು ಪಾತೆರ ಕೆಂಡು 1,000 ಎಣ್ಮ ಮಲ್ಲಿಗೆ ಪೂ ಪಾಡುವರು ಆತ ಮಾತ ವ್ಯವಸ್ಥೆ ಇತ್ತಿನಂಚನ ದೇಕಿ ಇತ್ತಿನಂಚನ ಸನ್ನಿಧಾನ ಅಂದು ರಡ್ಡು ವಿಷಯ ನಮ್ಮ ಮಂಜುನಾಥ ದೇವರನ ರಥವೈಪುನಂಚನ ಸಂದರ್ಭಡು ಅಪ್ಪೆಗರ್ಬೋಡು ಬುಟ್ಟಿನಂಚನ ಜೋಕುಲು ನಡತೊಂದು ದೇವರಿಗೆ ಮೋನೆ ಪಾಡ್ದು ಪಿರ ಪೋದು ನಡತೊಂದು ಬರ್ಪುನಂಚನ ಸಂದರ್ಭ ಇಂಚನೆ ಮಲ್ಪೋಡು ಪಂಪಿನಂಚನ ಕಟ್ಲೆ ಬಲ್ಲುನು ಒಯ್ತೊಂದು ಪಿರ ಪೋಡು ಲೆಕ್ಕ ಆಂಡ ಆ ಮಂಜುನಾಥ ದೇವರನ ಎದುರುಡು ಒಂಜಿ ಅಪ್ಪೆ ಬಗರ್ಬೋಡು ಬುಟ್ಟಿನಂಚನ ಬಾಲೆ ಒಂಜಿ ಕುದುರೆ ಸವಾರಿ ಮಲ್ತೊಂದು ಮಂಜುನಾಥ ದೇವರನ ಎದುರೆದುರು ಪೋಡು ಅಂಡ ಆ ಬಾಲೆಗೆ ಏತು ಧನ್ಯತಾ ಭಾವನೆಪ್ಪು ಅಥವಾ ಆ ಬಾಲೆಗೆ ಏತು ಮಾತ ಮಂಜುನಾಥ ದೇವರು ತನ್ನ ಮಟ್ಟೆಲ್ಡು ಸ್ಥಾನ ಕೊರದು ಪೇರು ಬಂದಿರಂಚಿನ ವಿಷಯ ಎಂಕ್ಲಿಗೆ ಮಾತೇರಿಗಲ ಹೆಮ್ಮೆದ ವಿಷಯ ಆ ಬಾಲ್ಯದ ಪುದರು ರಾಜಯೋಗಿ ನಿರ್ಮಲ್ನಾಥ್ಜಿ ಮಹಾರಾಜ್ ರಟ್ಟನೇ ವಿಷಯ ನಮ್ಮ ದೈವ ದೇವರಿಗೆ ಮನೆ ಮಂಚವಗು ಮಾತ ಪೂಜೆ ಮಲ್ಪುನಂಚಿನ ಸಂದರ್ಭಡು ಒಂಜಿ ತತ್ತದ ತೊಡೆ ಮುಟ್ಟುದು ಬೋಂಡಲ ಅಥವಾ ಕಾರು ಮುಟ್ಟುದು ಬೋಂಡಲ ಎಂಕ್ಲಿಗೆ ಪೋಡಿಗೆ ಹಾಕೊಂಡು ಎಂಕ್ಲು ತರೆತಗ್ಗಾದ ಪ್ರಣಾಮ ಮಲ್ಪುವ ಅಂಚಿನ ಸಂದರ್ಭಡು ಪಟ್ಟಾಭಿಷೇಕ ಪುನಂಚಿನ ಸಂದರ್ಭಡು ದೇರಬೈಲು ವಿಠಲ್ ದಾಸ್ ತಂತ್ರಿಗಳ ನೇತೃತ್ವಡು ಆರು ತಂತ್ರಿಗಳು ಮಹಾರಾಜರೇನು ಒಂಜಿ ಪೀಠೋಡು ಕುಲ್ಲಾದ ಪಟ್ಟದ ಕಟ್ಟಿ ಕೊರ್ಪುನಂಚಿನ ಕ್ರಮ ಉಂಡು ಆ ಪಟ್ಟದ ಕಟ್ಟಿ ಕೊರೆದು ಪಟ್ಟಾಭಿಷೇಕ ಮಲ್ಪುನಂಚಿನ ಕ್ರಮ ಮೂಲು ಆ ಪಟ್ಟದ ಪೀಠ ಇತ್ತನಂದಾಂಡಲ ಮಹಾರಾಜರೇನು ಕುಲ್ಲಾವನು ಹೋಲ್ಕೆಂಡಂದಾಂಡ ಮರಳು ಜುಮಾದಿನ ಮಣೆ ಮಂಚವುದ ಮಿತ್ತೇ ಕುಲ್ಲಾವನು ಪಿರವುಡು ಮೊಗ ಉಪ್ಪುಂಡು ಎದುರುಡು ಮಹಾರಾಜರು ಮರಳು ಜುಮಾದಿನ ಮಣೆ ಮಂಚವುಡು ಕುಲ್ಲುದುಪ್ಪೇರು ಪಗ ಒಂಜಿ ಅಪ್ಪಗರ್ಬೋಡು ಬೆದ್ದಿನಂಚಿನ ಬಾಲೆ ಮಣೆ ಮಂಚೋದ ಮಿತ್ತು ಬೋದು ಕುಲ್ಲೋಡು ಅಂಡ ಆ ಬಾಲೆಗೆ ಏತು ಮಲ್ಲ ಒಂಜಿ ವ್ಯವಸ್ಥೆ ಉಪ್ಪು ಅಥವಾ ನವನಾಥ ಪಂಥ ಉತ್ತರ ಭಾರತದ ಬೈದಿನಂಚಿನ ಪಂಥ ಮರಳು ಜುಮಾದಿ ಪಂಪಿನಂಚಿನ ತುಳುನಾಡದ ದೈವ ಅಕುಲು ಮೂಲ ಬತ್ತು ಕುಲ್ನಗ ಆ ಮರಳು ಜುಮಾದಿ ಆ ನವನಾಥೇರೆಗೆ ಎಂಚ ತೋಜಿ ದಿಪ್ಪಲು ಪಂಪಿನಂಚಿನ ಕಲ್ಪನೆ ಮಲ್ತನೊಂದು ಅಂಡ ಎಂಕ್ಲಿಗೆ ಇತ್ತೆಲ ಮೈ ಇರ್ಮನೆ ಹಾಕೊಂಡು ಜ್ವಾಲ ಮಹಾಮಾಯಿ ಪಂಪಿನಂಚಿನ ಅಪ್ಪೆ ಉಲ್ಲಲವಲು ಜ್ವಾಲ ಪಂಡ ಅಗ್ನಿಯಿಂದ ಲೆಕ್ಕ ಅಗ್ನಿ ಹಿಡಿದು ಪಿತಾಯಿ ಬರ್ಪುನೆ ಧೂಮ ಪುಗೆ ಅಂದ ಲೆಕ್ಕ ಆ ಅಗ್ನಿದ ಧೂಮನೆ ಧೂಮಾವತಿ ಪಂಪಿನಂಚಿನ ವಿಷಯ ಮಾತಲ ಶಕ್ತಿ ಒಂಜಿ ನಲ್ಲ ಮಸ್ತ್ ವಿಷಯ ಉಂಡು ಕಡೆಯಕ್ಕೆ ಸ್ವಾಮೀಜಿಗಳ ಬಗ್ಗೆ ಒಂಜಿ ವಿಷಯ ಪುತ್ತೂರು ಮಹಾಲಿಂಗೇಶ್ವರ ದೇವರನ ಬ್ರಹ್ಮಕಲಶೋಡು ನಮ್ಮ ಮಾತ ಶ್ರಮದಾನ ಮಲ್ತನಂದ ಏತು ಮಲ್ಪ ಶ್ರಮದಾನ ಅಂಡ ಮೋಹನ್ ದಾಸ ಸ್ವಾಮೀಜಿಗಳು ತನ್ನ ಪಂಚೆಯನ್ನು ಮಿತ್ತು ಕಟ್ಟದು ಅರಿತ ಗೋಣಿನು ತುಂಬು ನಂಚಿನ ದೃಶ್ಯನು ನಮ್ಮ ತೂತ ಅಂಚಾದು ಪುನಗ ಒವೇ ಒಂಜಿ ಯಾನು ಸ್ವಾಮೀಜಿ ಪಂಪಿನಂಚಿನ ಅಹಂಕಾರ ಇಜ್ಜಂದೆ ಅರಿತ ಮೂಟೆಯನ್ನು ಬೆರಿದು ತುಂಬುದು ಲಾರಿಡು ಮಾತ ದುಯ್ಯೋಡೊಂದು ಅಂಡ ಆ ಸ್ವಾಮೀಜಿಗಳಿಗೆ ಭಗವಂತನ ಮಿತ್ತು ಮಹಾಲಿಂಗೇಶ್ವರನ ಮಿತ್ತು ಮಂಜುನಾಥ ದೇವರನ ಮಿತ್ತು ಕಾಳಭೈರವನ ಮಿತ್ತು ಏತು ಮಾತ ಭಕ್ತಿ ಉಪ್ಪು ಏತು ಧನ್ಯತಾ ಭಾವನೆ ಉಪ್ಪು ಪಂಪಿನಂಚಿನ ಕಲ್ಪನೆ ಎಂಕ್ಲಿಗೆ ಹಾಕೊಂಡು ಅಂಚಾದು ಪುನಗ ಈ ಜೋಗಿ ಸಮಾಜದ ಕುಲು ಹಸಿರು ಹೊರೆ ಕಾಣಿಕೆಗೆ ಮಾಣಿಲ ಸ್ವಾಮೀಜಿಯಲ್ಲಿ ಎದ್ದಿನಂಚಿನ ಮಸ್ತ್ ಪ್ರಶಂಸನೀಯ ಮಸ್ತ್ ಔಚಿತ್ಯಪೂರ್ಣ ಪಂಪಿನಂಚಿನ ವಿಷಯನ ಪನೊಂದು ಮಾತೆರೆಗಳ ಶುಭಾಶಯನ ಪನೊಂದು ಮಂಜುನಾಥ ಕ್ಷೇತ್ರದ ಬಗೆರ್ದು ಇಟ್ಲಿಗೆ ಮಾತೆರೆಗಳ ಸ್ವಾಗತ ಉಂಟು ಪನೊಂದು ಎಂಕಿ ಅವಕಾಶ ಕೊರನ ಸಮಿತಿದ ಮಾತ ಸದಸ್ಯರಿಗಳ ಅಧ್ಯಕ್ಷರಾಯರಂಚನೆ HK ಪುರುಷೋತ್ತಮರಿಗಳ ಅಂಚನೆ ಸರ್ವ ಸದಸ್ಯರಿಗಳ ಜೋಗಿ ಸಮಾಜ ಬಾಂಧವರಿಗಳ ಧನ್ಯವಾದ ಪನೊಂದು ಎನ್ನ ರಡ್ಡು ಬಾತೆಯನ್ನು ಮುಗಿಕೊಂಡು ತೆಂಗಿನಕಾಯಿ ಹೊಡಿಬೇಕು. ಪಾದಾರವಿಂದ ಗೋವಿಂದ ಗೋವಿಂದ ಕಾಳಭೈರವೇಶ್ವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಕದರೇಶ ಮಂಜುನಾಥ ದೇವರ ಪದತಳದಿಂದ
ಪ್ರಾರಂಭವಾಗುವಂತ ದರ್ಶನಾರ್ಥಿಗಳಿಗೆ ನಿರ್ಮಲ್ನಾಥ್ಜಿ ಮಹಾರಾಜ್ರವರ ನೇತೃತ್ವದಲ್ಲಿ ಬೆಳಗ್ಗೆ 9ಕ್ಕೆ ಶ್ರೀ 1008 ಶ್ರೀ ರಾಜಯೋಗೈದರನ್ನು ಬೆಳಗ್ಗೆ 9ರಿಂದ 5 ಗಂಟೆಗೆ ಮಠಾಧಿಪತಿಗಳಿಂದ ಶ್ರೀ 8ರಿಂದ ಶ್ರೀ ಕಾಲಭೈರವ ದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ಬಳಿಕ ರಾತ್ರಿ ಅನ್ನಪ್ರಸಾದ ವಿತರಣೆ ನಡೆಯಲಿದೆ. ಶ್ರೀ ಕಾಲಭೈರವ ದೇವರ ಈ ವೈಭವವನ್ನು ಕೈತುಂಬಿಕೊಳ್ಳಲು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇದೇ ಬರುವ ಫೆಬ್ರವರಿ 4ರಿಂದ ಮೊದಲುಗೊಂಡು 6 ತಾರೀಕಿನವರೆಗೆ ಜರುಗಲಿದೆ. ದೇಶದ ಮೂಲೆ ಮೂಲೆಗಳಿಂದ ಫೆಬ್ರವರಿ 3ನೇ ತಾರೀಕಿನಂದು ಜರುಗಲಿದೆ. ತಾರೀಕು 3 ಶ್ರೀ ಕಾಲಭೈರವ ದೇವರ ಈ ವೈಭವವನ್ನು ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಸಾಧು ಸಂತರು ಆಗಮಿಸಲಿದ್ದಾರೆ. ಆರಂಭ ಆಯಿರಂಚೆತ್ತೆ
ರಾಜ್ಯೋತ್ಸವ ಮುಂದಲೇ ಬರ್ಪುನ 9 ಗಂಟೆಗೆ ರಾಜಯೋಗಿ ನಿರ್ಮಲನಾಥ್ ಜಿ ಮಹಾರಾಜರ್ನ ವೈವಿಧ್ಯಮಯವಾಯಿನಂಚಿತ್ತಿನ ಪೊರ್ಲಕಂಠದ ಶೋಭಾಯಾತ್ರೆ ನಡಪೆರಂಡು ತಾರೀಖ್ 5 ಕಾಂಡೆ 9 ಗಂಟೆರ್ದು ಅವನ ನಡಪೆರಂಡು ತಾರೀಖ್ ಅಭಿಷೇಕ ರೋಟ್ ಪೂಜೆ ನಡಪೆರಂಡು ಪ್ರತಿದಿನ ಭಾವುಕ ಭಕ್ತಿಯನ್ನ ಭಾವ ಭಕ್ತಿದ ಲೆಪ್ಪು ಗೊಲಿವುನ ಈಶ ಕದಿರೆ ಮಂಜುನಾಥ ದೇವರು ಮಂಜುನಾಥನ ನಡೆ
ಹರಿ ಗೋವಿಂದ ಓಂ ನಮೋ ನಾರಾಯಣ ಹರಿ ಓಂ ನಮೋ ನಾರಾಯಣ ಹರಿ ಓಂ ನಮೋ ನಾರಾಯಣ ಹರಿ ಓಂ ನಮೋ ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ನಮ್ಮೆಲ್ಲ ಬೆಲ್ಲ ದೀಪಿನ ಅಡಗಿದ್ದಿಲ್ಲ ಅಣ್ಣ ಅಲ್ಲ
ಬೋಲೆ ಬೋಲೆ
ಅಲ್ಲಿ ಗೋವಿಂದ ಅಂತೇಳಿ ಆ ಒದ್ಲನ್ನು ಆರಿಸಬೇಕು. ಒಂದು ಕೊಟ್ಟಿದೆ. ಬಾಲಭೈರವೇಶ್ವರ ಸ್ವಾಮಿ ಕಿ ಆನಂದ ಸ್ವಾಮಿ ಕಿ ಗೋವಿಂದ ಗೋವಿಂದ. ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಈ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಳ್ಳಲಿಕ್ಕಿದ್ದಾರೆ. ಅದರೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟಿಸಿಕೊಳ್ಳಬೇಕಾಗಿ ಮಹಾರಾಜ ತಿರುಮಲ ಸ್ವಾಮೀಜಿಯವರಲ್ಲಿ ವಿನಂತಿಸ್ತಾ ಇದೆ. संकटहरणा भवभयहरणा संकटहरणा भवभयहरणा वीरविनायक मोदक हस्ता वीरविनायक मोदक हस्ता विद्यादायक हे मम बन्धु विद्यादायक हे मम बन्धु गजवदना गणनाथ प्रभु ಮಂಜುನಾಥೆ ಗ್ರಾಮ ದೇವತೆ ಅವನ ಆಶೀರ್ವಾದ ನಟ್ಟೊಂದು ಈ ದೇವಸ್ಥಾನದ ಸೃಷ್ಟಿಕರ್ತೆ ಪರಶುರಾಮ ಸೃಷ್ಟಿಗಳ ಈ ಮಣ್ಣುಗಳ ಉತ್ತರಗಳ ದಕ್ಷಿಣಗಳ ಕೊಂಡಿಯರಲ್ಲಿ ಕೇಂಡ ಗೋರಕ್ಷನಾಥನ ಸ್ವರೂಪವಾದ ವಿರಾಜಮಾನರಾದ ಏನಿದೆ ಕೇಂಡ ರಾಜಯೋಗಿ ನಿರ್ಮಲಾಕ್ಷಿ ಮಹಾರಾಜರು ಅನ್ನ ಇನಿ ಅಮೃತ ಅಷ್ಟೋಡು ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇವೆ. ಆ ಒಂದು ಮಾತುಗಳು ನಿತ್ಯ ನಿರಂತರ ಮಾರ್ಗದರ್ಶನ ಮತ್ತೊಂದು ಈ ದೇವಸ್ಥಾನವನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಂಚೆ ಒಂದು ದೇವಸ್ಥಾನ ಇಚ್ಚಿ ಪಂಪನ ರೀತಿ ನಿರ್ಮಾಣ ಮಂತದ್ದು ನಂಗೆ ಎಲ್ಲ ಲೋಕಾರ್ಪಣೆ ಮಂತನ
ಪರಮ ಪೂಜ್ಯ ಶ್ರೀ ಶ್ರೀ ರಾಜಯೋಗಿ ನಿರ್ಮಲಾನಾಥ್ ಮಹಾರಾಜ್ ಮೇರೆಗೆ ನಮ್ಮ ಇಡೀ ಸಮಾಜದ ಪರವಾದ ಮಾತ ಹಿಂದೂ ಸಮಾಜದ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಕಾರ್ಯಕ್ರಮದ ಸ್ವಾಗತ ಮಾநிலದ ಮಣ್ಣು ಆ ಮಾநிலದ ಮಣ್ಣು ಬಣ್ಣ ಕುಗ್ರಾಮವಾಗಿ ಇದೊಂದು ಭಾರತದ ಭಾವೈಕ್ಯತೆಯ ಕೊಂಡಿಯ ದೇವಾಲಯ, ನ್ಯಾಷನಲ್ ಇಂಟಿಗ್ರೇಷನ್ ಟೆಂಪಲ್ ಅಂತ ಹೇಳಬಹುದು. ಉತ್ತರ ಭಾರತದಲ್ಲಿ ಈಗಾಗಲೇ ಅಭಿವೃದ್ಧಿಗೆ ಕಾರಣೀಕೃತರಾದಂತ ಮಹಾರಾಜರಾಗಿದ್ದಾರೆ. ಅದು ಅಲ್ಲದೆ ಈ ಸತ್ಕಾರ್ಯಕ್ಕೆ ಬಹಳ ದೊಡ್ಡ ಚಿಂತನೆಯನ್ನು ಕೂಡ ನೀಡಿದ್ದಾರೆ. ಅವರಿಗೆ ಈ ವೇದಿಕೆಯಲ್ಲಿ ಹಾರ್ದಿಕವಾದಂತಹ ಸ್ವಾಗತ ಸಮಿತಿಯ ವತಿಯಿಂದ ನೀಡುತ್ತಾ ಇದೆ. विश्व का कल्याण, विश्व का छात्र तेजस को प्रभावित करने के लिए नाथ पंथ का सभी संतों श्रेष्ठों ने हमारा धरती में बहुत सारे लोग सात संत तपस्या करने का पुण्य क्षेत्र है जोगी मठ का काम परम पूज्य अभिका स्वामी जी पीठारोहण करके बहुत धन्यता भाव हो गए हैं। आज का ये योगदान का संतों का तपस्या का है बोल के सुनने का और देखने का योगेश्वर मठ का शक्ति प्रभावित होके बहुत लोग को संसारिक जीवन में गुरु भक्ति का शक्ति उज्जीवन करने का योगदान ये काल भैरवेश्वर का ब्रह्म कलश का शुभ अवसर में ये योग मिला है। ಉತ್ತರ ಭಾರತದಿಂದ ಇಲ್ಲಿ ತನಕ ಅವರು ಇನ್ನೆಲ್ಲ ಮುಂದಿನ ದಿನಗಳ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಶೀರ್ವಾದದ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಶುಭವಾಗಲಿ, ಮತ್ತೆಲ್ಲ ಕಾರ್ಯಕ್ರಮ ಸುಲಲಿತವಾಗಿ ಸುಶ್ರಾವ್ಯವಾಗಿ ನೆರವೇರಲಿ ಅಂತ ಆಶಿಸ್ತಾ ನಮ್ಮನ್ನೆಲ್ಲ ಹರಿಸಿದ್ದಾರೆ. ಮಹಾರಾಜ ನಿರ್ಮಲನಾಥ ಸ್ವಾಮಿ